ಮಹಾನಗರದಲ್ಲಿ ಇದ್ದುಕೊಂಡು ದಿನನಿತ್ಯ ಉದ್ಯೋಗ ಮಾಡಿಕೊಂಡು ಯಕ್ಷಗಾನ ಕಲೆಯ ಮೇಲೆ ಕೂಡ ಇಷ್ಟು ದೊಡ್ಡ ಬೀದಿ ನಾವು ಇದ್ದೀವಿ ಎಂಬುದಾಗಿದೆ. ಇಂಥೊಂದು ಸೌಭಾಗ್ಯ ನಿಮ್ಮೆಲ್ಲ ಆಶೀರ್ವಾದ ಕಲಾವಿದರ ಮೇಲೆ ಇರಲಿ, ಕಲೆಯ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಸಲಹೆ ಏನಿದ್ರು ಮತ್ತು ವೇದಿಕೆ ಆಮೇಲೆ ನಾವು ಕೊಡ್ತೇವೆ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ನಿಮ್ಮ ಉತ್ಸುಕತೆ ನೋಡಲು ಸಂತೋಷ ಆಗ್ತಾ ಇದೆ. ಈ ಮಹಾನಗರದಲ್ಲಿ ಇದ್ದುಕೊಂಡು ದಿನನಿತ್ಯ ಉದ್ಯೋಗ ಮಾಡಿಕೊಂಡು ಯಕ್ಷಗಾನ ಕಲೆಯ ಮೇಲೆ ಕೂಡ ಇಷ್ಟು ದೊಡ್ಡ ಬೀದಿ ನಾವು ಇದ್ದೀವಿ ಎಂಬುದಾಗಿದೆ. ಇಂಥೊಂದು ಸೌಭಾಗ್ಯ ನಿಮ್ಮೆಲ್ಲ ಆಶೀರ್ವಾದ ಕಲಾವಿದರ ಮೇಲೆ ಇರಲಿ, ಕಲೆಯ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಸಲಹೆ ಏನಿದ್ರು ಮತ್ತು ವೇದಿಕೆ ಆಮೇಲೆ ನಾವು ಕೊಡ್ತೇವೆ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.